ಇವತ್ತಿನ ಟಾಪಿಕ್ ಏನಂದರೆ Q&A ಇಟ್ಟಿದ್ದೇನೆ, ಕ್ವಶ್ಚನ್ ಆ್ಯಂಡ್ ಆನ್ಸರ್ಸ್. ನಿಮ್ಮ ಕ್ವಶ್ಚನ್ಗೆ ನನ್ನ ಉತ್ತರ ಸಿದ್ಧವಾಗಿದೆ. ಇವತ್ತಿನ ವಿಡಿಯೋದಲ್ಲಿ ಯಾರು ಅವರಿಗೆ ಹರಕೆ ಹೇಗೆ ಸಲ್ಲಿಸುವುದು ಎಂಬ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಬಹಳಷ್ಟು ಜನರು ಕ್ವಶ್ಚನ್ಸ್ ಕೇಳಿದ್ದಾರೆ. ಸೊ ಆ ಕ್ವಶ್ಚನ್ಸ್ಗೆ ನಾನು ಇವತ್ತು ಆನ್ಸರ್ ಕೊಡ್ತಾ ಇದ್ದೇನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಡ್ಲಾ ಫ್ಯಾಮಿಲಿ ವ್ಲಾಗ್ಸ್. ಇವತ್ತಿನ ಟಾಪಿಕ್ ಏನಂದರೆ Q&A ಇಟ್ಟಿದ್ದೇನೆ, ಕ್ವಶ್ಚನ್ ಆ್ಯಂಡ್ ಆನ್ಸರ್ಸ್. ನಿಮ್ಮ ಕ್ವಶ್ಚನ್ಗೆ ನನ್ನ ಉತ್ತರ ಸಿದ್ಧವಾಗಿದೆ. ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ಮಂತ್ ಒಂದು ಕೊರಗಜ್ಜ ಯಾರು ಅವರಿಗೆ ಹರಕೆ ಹೇಗೆ ಸಲ್ಲಿಸುವುದು ಎಂಬ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಬಹಳಷ್ಟು ಜನರು ಕ್ವಶ್ಚನ್ಸ್ ಕೇಳಿದ್ದಾರೆ. ಸೊ ಆ ಕ್ವಶ್ಚನ್ಸ್ಗೆ ನಾನು ಇವತ್ತು ಆನ್ಸರ್ ಕೊಡ್ತಾ ಇದ್ದೇನೆ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ ಸ್ಟಾರ್ಟ್. ಒಬ್ಬರು ಸುಗ್ಗು ಎನ್ನುವರು ಕ್ವಶ್ಚನ್ ಹಾಕಿದ್ದಾರೆ. ನನಗೆ ಸಾಲದ ಸಮಸ್ಯೆ ಇದೆ, ಇದರಿಂದ ನಾನು ತುಂಬ ಬೇಸತ್ತು ಹೋಗಿದ್ದೇನೆ. ನನಗೆ ಮುಕ್ತಿ ಸಿಗಲು ಮನೆಯಲ್ಲಿ ಯಾವ ರೀತಿ ಹರಕೆ ಮಾಡಿಕೊಳ್ಳಲಿ ದಯವಿಟ್ಟು ತಿಳಿಸಿ ಅಂತ ಹೇಳ್ತಿದ್ದಾರೆ. ಅವರು ಉತ್ತರ ಕರ್ನಾಟಕ ಭಾಗದವರಂತೆ. ಸೊ ನನ್ನ ಜೀವನದಲ್ಲಿ ಬದಲಾವಣೆ ಬೇಕಿದೆ ಅಂತ ಹೇಳಿದ್ದಾರೆ. ಹಾಗೆ ನಾನು ಅವರಿಗೆ ಹೇಳೋದು, ಫಸ್ಟ್ ಆಫ್ ಆಲ್ ಆದಾಯಕ್ಕಿಂತ ಜಾಸ್ತಿ ನಾವು ಖರ್ಚು ಮಾಡಿದರೆ ಖಂಡಿತವಾಗಲೂ ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೆ. ನೀವಂತಲ್ಲ, ಪ್ರತಿಯೊಬ್ಬರು ಆದಾಯಕ್ಕಿಂತ ಜಾಸ್ತಿ ಖರ್ಚು ಮಾಡಿದರೆ ಖಂಡಿತವಾಗಲೂ ಸಾಲದ ಸುಳಿಯಲ್ಲಿ ಸಿಲುಕ್ತಾರೆ. ಸೊ ಹಾಗಾಗಿ ನೀವು ಏನೇ ಒಂದು ಮಾಡಬೇಕಾದ್ರೂ ನೀವು ಸ್ವಲ್ಪ ಉಳಿತಾಯನ ಮಾಡಲಿಕ್ಕೆ ಕಲೀರಿ. ಒಂದು ಅಟ್ಲೀಸ್ಟ್ ಆಗದಿದ್ದರೂ ಒಂದು 2% ಒಂದು ಉಳಿತಾಯ ಮಾಡಿ. ಹಾಗೆಯೇ ನಿಮ್ಮ ಆರ್ಥಿಕ ಸಮಸ್ಯೆ ದೂರ ಆಗಲಿಕ್ಕೆ ಅಜ್ಜನ ಹತ್ರನೂ ಬೇಡ್ಕೊಳ್ಬೋದು. ನಿಮಗೆ ಏನಾದರೂ ಒಂದು ಪರಿಹಾರ ಅವರು ಕೊಡ್ತಾರೆ. ಅಜ್ಜ ಖಂಡಿತವಾಗ್ಲೂ ಕೊಡ್ತಾರೆ. ಅಜ್ಜನಲ್ಲಿ ಮನೆಯಲ್ಲೇ ಅಜ್ಜನಿಗೆ ಹೇಳಿ, ನನ್ನ ಈ ಒಂದು ಆರ್ಥಿಕ ಸಮಸ್ಯೆಯಿಂದ ದೂರ ಮಾಡಿ ಅಜ್ಜ ಅಂತ ಹೇಳಿ, ಏನೋ ಒಂದು ರೀತಿಯಲ್ಲಿ ಅವರು ಯಾವುದೋ ಒಂದು ರೂಪದಲ್ಲಿ ಬಂದು ನಿಮಗೆ ಸಹಾಯ ಖಂಡಿತ ಮಾಡಬಹುದು. ಇದು ಒಂದು ನನ್ನ ಒಂದು ನಂಬಿಕೆ. ಹಾಗೆಯೇ ಇನ್ನೊಬ್ಬರು ಹೇಳಿದ್ದಾರೆ, ಅಜ್ಜನಿಗೆ ದೀಪ ಹಚ್ಚಿ ಇಡುವುದಾದರೆ ದೇವರ ಕೊನೆಯಲ್ಲಿ ಇಡಬಹುದಲ್ವಾ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಯಾಕಂದರೆ ದೇವರು ಮತ್ತು ದೈವ ಇದು ಎರಡು ಬೇರೆ ಬೇರೆಯಾಗಿದೆ. ದೇವರು ಅಂದರೆ ನಿಮಗೆ ಗೊತ್ತೇ ಇದೆ, ದೇವರ ಜಾಗದಲ್ಲಿರ್ತಾರೆ. ದೈವವನ್ನು ಖಂಡಿತವಾಗಲೂ ಹೊರಗಡೆ ಅದಕ್ಕೆ ಒಂದು ಪ್ರತ್ಯೇಕ ಒಂದು ಜಾಗ ಅಂತ ಇರ್ತದೆ. ಪ್ರತಿಯೊಬ್ಬರ ಮನೆಯಲ್ಲೂ ದೈವ ಇರಲ್ಲ. ಅದಕ್ಕೆ ಅದರದೇ ಆದ ಒಂದು ಸಂಪ್ರದಾಯ ಇದೆ. ಎಲ್ಲರೂ ಮಾಡಲಿಕ್ಕೆ ಆಗಲ್ಲ. ಅದನ್ನು ಅಷ್ಟೇ ಒಂದು ಅಚ್ಚುಕಟ್ಟಾಗಿ ಅದಕ್ಕೆ ಶುದ್ಧತೆ ಇರಬೇಕು. ಪ್ರತಿಯೊಬ್ಬರು ಅದನ್ನು ಪೀರಿಯಡ್ಸ್ ಟೈಮಲ್ಲಿ ಹೋಗಿ ಮುಟ್ಟುವ ಹಾಗೇನೂ ಇಲ್ಲ. ದೈವ ಅಷ್ಟೊಂದು ಪರಿಶುದ್ಧವಾಗಿರಬೇಕು. ಹಾಗಾಗಿ ದೈವಕ್ಕೆ ಒಂದು ಪ್ರತ್ಯೇಕ ಒಂದು ಜಾಗ ಅಂತ ಇರ್ತದೆ. ಆ ಜಾಗದಲ್ಲಿ ಇಟ್ಟು ಪೂಜಿಸುವಂಥ ಒಂದು ದೈವ ಅದು. ಸೊ ಹಾಗಾಗಿ ನಿಮಗೆ ಮನೆಯಲ್ಲಿ ದೈವದ ಕಟ್ಟೆ ಇಲ್ಲದಿದ್ದರೆ ನೀವು ನಿಮಗೆ ಮನೆಯಲ್ಲೇ ಹರಕೆ ಇಡಬೇಕಾದ್ರೆ ನೀವು ಅಡುಗೆ ಕೋಣೆಯಲ್ಲಿ ನೀವು ಯಾವುದೇ ಒಂದು ಮಧುಮಾಂಸ ಮಾಡಿದರೆ ಅಜ್ಜನಿಗೆ ಅಂತ ಹೇಳಿ ಒಂದು ಸೈಡಲ್ಲಿ ಬಡಿಸಿಡಿ ಮಾಂಸಾಹಾರಿ ವಸ್ತುವನ್ನು ಇಡ್ಬೋದು. ಅಥವಾ ತುಳಸಿ ಕಟ್ಟೆಯಲ್ಲಿ ಬಂದು ವೀಳ್ಯದೆಲೆ, ತಾಂಬೂಲ, ಅಡಿಕೆ ಇಟ್ಟು ನಿಮಗೆ ಏನು ಇಷ್ಟಾರ್ಥ ಬೇಡ್ತೀರ ನೋಡಿ, ಅದನ್ನು ಇಷ್ಟಾರ್ಥವನ್ನು ಅಜ್ಜನಲ್ಲಿ ಬೇಡ್ಕೊಳ್ಳಿ. ಖಂಡಿತವಾಗಲೂ ನಿಮ್ಮ ಮನಸ್ಸು ಪರಿಶುದ್ಧವಾಗಿದ್ದರೆ ಖಂಡಿತವಾಗಲೂ ನಿಮಗೆ 100% ಅಭಯಹಸ್ತವನ್ನು ಖಂಡಿತವಾಗಲೂ ಅಜ್ಜ ನೀಡ್ತಾರೆ. ಇದು ನನ್ನ ನಂಬಿಕೆ. ಮಾಡಿ ನೋಡಿ. ಹಾಗೆಯೇ ಇನ್ನೊಬ್ಬರು ಕೇಳಿದ್ದಾರೆ, ತುಳಸಿ ಕಟ್ಟೆ ಹತ್ತಿರ ವೀಳ್ಯದೆಲೆ ಎಲ್ಲ ವಸ್ತುಗಳನ್ನು ಆ ಜಾಗದಲ್ಲಿ ಇಟ್ಟು ಆದಮೇಲೆ ಆ ವಸ್ತುಗಳು ನಾವು ಏನು ಮಾಡಬೇಕಂತ ಕೇಳ್ತಾ ಇದ್ದಾರೆ. ತುಳಸಿ ಕಟ್ಟೆ ಹತ್ತಿರ ವೀಳ್ಯದೆಲೆ ಇಟ್ಟ ನಂತರ ನೆಕ್ಸ್ಟ್ ಡೇ ಅದನ್ನು ನಿಮ್ಮ ಮನೆಯಲ್ಲಿ ಯಾರಾದರೂ ಒಂದು ಹಿರಿಯರಿದ್ದರೆ ಅವರಿಗೆ ಅದನ್ನು ತಿನ್ನಲು ಕೊಡಬಹುದು. ಅಥವಾ ಯಾರೂ ಇಲ್ಲದಿದ್ದರೆ ತೆಂಗಿನ ಬುಡದ ಹತ್ತಿರ ಹೋಗಿ ಹಾಕಿ, ಅಥವಾ ಹರಿಯುವ ನೀರಲ್ಲಿ ಹಾಕ್ಬೋದು. ಆ ಒಂದು ಏನು ಇಟ್ಟಿದ್ದೀರಿ ನೋಡಿ ಅದನ್ನು ಹರಿಯುವ ನೀರಲ್ಲಿ ಹಾಕಿಬಿಡಿ. ಹಾಗೆಯೇ ಇನ್ನೊಬ್ಬರು ಕೇಳ್ತಿದ್ದಾರೆ, ಚಕ್ಕುಲಿ ಅಂದರೆ ಏನು ಅಕ್ಕ, ಹೇಗೆ ಮಾಡಬೇಕು, ಎಲ್ಲಿ ಇಡಬೇಕು ಅಂತ ಹೇಳಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಅವರು. ಚಕ್ಕುಲಿ ಅಂದರೆ ಒಂದು ರೌಂಡ್ ಟೈಪಲ್ಲಿ ಬರ್ತದೆ, ಒಂದು ಕ್ರಿಸ್ಪಿ ಥರದ್ದು. ಪ್ರತಿಯೊಂದು ಅಂಗಡಿಯಲ್ಲಿ ಸಿಗ್ತದೆ ಇದು. ಸೊ ಅವರಿಗೆ ನಮ್ಮ ಅಜ್ಜನಿಗೆ ಅದೊಂದು ಪ್ರಿಯವಾದ ಒಂದು ತಿನಿಸು ಅಂತ ಹೇಳ್ತೇನೆ ನಾನು. ಸೊ ನೀವು ಅಜ್ಜನಿಗೆ ನಿಮ್ಮ ಏನೇ ಒಂದು ಇಷ್ಟಾರ್ಥ ನೆರವೇರಬೇಕಾದ್ರೆ ಒಂದು ಚಕ್ಕುಲಿ, ಬೀಡ, ವೀಳ್ಯದೆಲೆ, ತಾಂಬೂಲ ಇಟ್ಟು ಅಜ್ಜನಲ್ಲಿ ಪ್ರಾರ್ಥಿಸಿ. ನಿಮ್ಮ ಇಷ್ಟಾರ್ಥವನ್ನು ಖಂಡಿತವಾಗಲೂ ಅವರು ನೆರವೇರಿಸ್ತಾರೆ.
ಹಾಗೆ ಇನ್ನೊಬ್ಬರು ಹೇಳಿದ್ದಾರೆ, ಅಕ್ಕ ನಮ್ಮ ಮನೆಯ ಮುಂದೆ ತುಳಸಿ ಕಟ್ಟೆ ಇಲ್ಲ, ಏನು ಮಾಡಬೇಕು ಅಂತ ಹೇಳಿ ಅಂತ ಹೇಳಿದ್ದಾರೆ. ತುಳಸಿ ಕಟ್ಟೆ ಇರಬೇಕು ಅಂತ ಇಲ್ಲ, ನೀವು ಮನಸ್ಸು ಪರಿಶುದ್ಧವಾಗಿದ್ದರೆ ನೀವು ಎಲ್ಲೇ ನಿಂತು ಪ್ರಾರ್ಥನೆ ಮಾಡಿ ಖಂಡಿತವಾಗಲೂ ಪರಿಶುದ್ಧವಾದ ಮನಸ್ಸಿನಿಂದ ಬೇಡಿದರೆ ಖಂಡಿತವಾಗಲೂ ಅಜ್ಜ ಅಭಯಹಸ್ತ ನೀಡ್ತಾರೆ. ನಿಮ್ಮ ಇಷ್ಟಾರ್ಥ ಪೂರ್ಣಗೊಳಿಸ್ತಾರೆ ಅಂತ ನಾನು ಹೇಳ್ತೇನೆ. ಹಾಗೆಯೇ ನಾನು ಶಾರದಾ ಅಂತ, ಊರು ಬಾಗಲಕೋಟೆ. ನಮ್ಮ ಕಡೆ ಗುಡಿ ಇಲ್ಲ, ನನಗೆ ಸಾಲ ತುಂಬ ಆಗಿದೆ, ನನಗೆ ತುಂಬ ತೊಂದರೆ, ನಾನು ಏನು ಮಾಡಬೇಕು ಹೇಳಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಒಬ್ಬರು. ಗುಡಿ ಇರಬೇಕಂತ ಇಲ್ಲಮ್ಮ, ನಿಮಗೆ ಮನಸ್ಸಲ್ಲೇ ನೀವು ಅಜ್ಜನಿಗೆ ಒಂದು ಹರಕೆ ಹಾಕಿ, ಶ್ರದ್ಧಾಪೂರ್ವಕವಾಗಿ ಅಜ್ಜನಿಗೆ ಒಂದು ಹರಕೆ ಹಾಕಿ, ಅಜ್ಜ ನನಗೆ ಈ ರೀತಿಯಾಗಿ ತುಂಬ ಕಷ್ಟ ಆಗಿದೆ, ಅಜ್ಜ ನೀವೇ ಒಂದು ಪರಿಹಾರ ತೋರಿಸ್ಕೊಡಿ ಅಂತ ಹೇಳಿ ಕಣ್ಣೀರಿಟ್ಟು ಶ್ರದ್ಧಾಪೂರ್ವಕವಾಗಿ ಬೇಡಿ ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ಅಜ್ಜ ನಿಮಗೆ ಫಲಿತಾಂಶ ಕೊಟ್ಟಿರ್ತಾರೆ ಅಂತ ಹೇಳ್ತಾ ಇದ್ದೇನೆ. ಹಾಗೆಯೇ ಇನ್ನೊಬ್ಬರು ಹೇಳ್ತಾ ಇದ್ದಾರೆ, ಗರ್ಲ್ಸ್ ನೈಟ್ ಟೈಮ್ ಅಜ್ಜನಿಗೆ ಹರಕೆ ಮಾಡ್ಬೋದಾ, ಬಿಕಾಸ್ ನೈಟಲ್ಲಿ ಅಜ್ಜನಿಗೆ ಪೂಜಾ. ಹಾಗೆಂತ ಏನು ಕಟ್ಟುನಿಟ್ಟು ಏನಿಲ್ಲ, ಎನಿ ಟೈಮ್ ಅಜ್ಜನಿಗೆ ಪೂಜೆ ಮಾಡ್ಬೋದು ಅಂತ ಹೇಳ್ಕೊಳ್ತಿದ್ದೇನೆ. ಇನ್ನೊಬ್ಬರು, ನಾನು ಮನೆಯನ್ನು ಕಳ್ಕೊಂಡು ತುಂಬ ಮೋಸ ಹೋಗಿ ಹಣವನ್ನು ಕಳ್ಕೊಂಡು ಜೀವನದಲ್ಲಿ ಬೇಸರಾಗಿ ಜೀವನವೇ ಬೇಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬೇಸರ ಮಾಡಬೇಡಿ ಇಬ್ಬರೇ, ಯಾಕಂದರೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಕಷ್ಟ ಎಂಬುದು ಪ್ರತಿಯೊಬ್ಬರಿಗೂ ಇರ್ತದೆ. ಮನುಷ್ಯರಿಗೆ ಪ್ರತಿಯೊಂದು ಒಬ್ಬೊಬ್ಬರಿಗೆ ಆರ್ಥಿಕ ಸಮಸ್ಯೆ ಇರ್ತದೆ, ಇನ್ನೊಬ್ಬರಿಗೆ ಇದು ಮಕ್ಕಳಿರೋದು ಸಮಸ್ಯೆ ಇರ್ತದೆ, ಕೆಲವರಿಗೆ ಮದುವೆ ಆಗೋದು ಸಮಸ್ಯೆ ಇರ್ತದೆ. ಪ್ರತಿಯೊಂದು ಮನುಷ್ಯನಿಗೂ ಸಮಸ್ಯೆ ಇರೋದ ಮನುಷ್ಯನಿಲ್ಲ. ಸೊ ಹಾಗಾಗಿ ನೀವು ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಹಾಗೆಯೇ ಅಜ್ಜನ ಹತ್ರ ನಿಮ್ಮ ಏನೆಲ್ಲ ಸಮಸ್ಯೆ ಇದೆ ಅವರ ಹತ್ರ ಹೇಳಿ ಬೇಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ಅವರು. ಅಭಯಸ್ತ ಖಂಡಿತವಾಗ್ಲೂ ನೀಡ್ತಾರೆ ಅಂತ ನಾನು ಹೇಳ್ತೇನೆ. ಅದರ ನಂತರ, ಹಾಯ್ ಅಕ್ಕ, ನಾನು ನಿಮ್ಮ ಜೊತೆ ಮಾತನಾಡಬೇಕು, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ಹೇಳ್ತಿದ್ದಾರೆ. ಸೊ ನಾನು ನಿಮಗೆ ಹೇಳ್ತಿದ್ದೇನೆ, ಭಾಗ್ಯಶ್ರೀಯವರಿಗೆ ನಾನು ಈ ಇನ್ಸ್ಟಾಗ್ರಾಮ್ ಐಡಿಯನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಟ್ಟಿರ್ತೇನೆ, ಅದರಲ್ಲಿ ನೀವು ನನಗೆ ಬಂದು ಡೈರೆಕ್ಟ್ ಮೆಸೇಜ್ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ID kudlafamilyvlogs ಅಂತ ಹೇಳಿ. ಯಾರಿಗೂ ಏನೇ ಒಂದು ಕ್ವಶನ್ ಬೇಕಿದ್ದರೆ ಅಲ್ಲಿ ಬಂದು ನನಗೆ ಕ್ವಶನ್ ಕೇಳ್ಬೋದು, ಖಂಡಿತವಾಗ್ಲೂ ನಾನು ನಿಮ್ಮ ಕ್ವಶನ್ಗೆ ಆನ್ಸರ್ ಕೊಡ್ತೇನೆ. ಹಾಗೆಯೇ ಇನ್ನೊಬ್ಬರಿಗೆ ಒಂದು ನಾನು ಹೇಳಬೇಕು, ಒಬ್ಬರು ನೆಗೆಟಿವ್ ಕಮೆಂಟ್ ಕೊಟ್ಟಿದ್ದರು, ಹೆಸರು ನಾನು ಮೆನ್ಷನ್ ಮಾಡಲ್ಲ, ಯಾಕಂದರೆ ಕೆಲವರು ಅಟೆನ್ಷನ್ ಸೀಕರ್ಸ್ ಅಂತ ಇರ್ತಾರೆ. ಅಂದರೆ ಬೇರೆಯವರು ನಮ್ಮನ್ನು ನೋಡಿ ನಮ್ಮ ಚಾನೆಲ್ಗೂ ಬರಲಿ ಅಂತ ಹೇಳಿ ಎನಿಸಿರ್ತಾರೆ. ಹಾಗಾಗಿ ನಾನು ಅವರ ಮೆನ್ಷನ್ ಮಾಡೋದಿಲ್ಲ. ಅದು ಗಂಡಸ ಹೆಂಗಸ ಅಂತ ಗೊತ್ತಿಲ್ಲ, ಒಂದು ಹೊಟ್ಟೆ ಕಿಚ್ಚಿದೊಂದು ನೆಗೆಟಿವ್ ಕಮೆಂಟ್ ಬಂದಿತ್ತು ನನಗೆ, ಫಸ್ಟ್ ಟೈಮ್ ಬಂದದ್ದು ಆ ನೆಗೆಟಿವ್ ಕಮೆಂಟು. ಕೆಲವರು ನೋಡಿ ಹೊಟ್ಟೆ ಕಿಚ್ಚು ತಡೆಯಲಿಕ್ಕಾಗದೆ ಏನೋ ಒಂದು ಕಮೆಂಟ್ ಹಾಕಿ ಹೋಗಿ ಇಟ್ಟಿರ್ತಾರೆ. ಆದರೆ ಒಂದು ಸಣ್ಣ ಯೂಟ್ಯೂಬರ್ ಆಗಲಿ ದೊಡ್ಡ ಯೂಟ್ಯೂಬರ್ ಆಗಲಿ ಅವರು ಪಡುವಂಥ ಕಷ್ಟ ಯಾರೂ ಪಡಲಿಕ್ಕೆ ಇಲ್ಲ. ನೋಡೋರಿಗೆ ಒಂದು ಇವರದೊಂದು ವಿಡಿಯೋ ಬಂತು, ನಾವು ನೋಡಿದೆವು, ಒಂದು ನಮಗೆ ಬಿಟ್ಟು ಒಂದು ಕಮೆಂಟ್ಸ್ ಹಾಕ್ತೇವೆ ಹೋಗ್ತೇವೆ ಅಂತ ಹೇಳ್ತಾರೆ. ಅಂಥವರಿಗೊಂದು ನಾನು ಹೇಳ್ತೇನೆ, ನಿಮಗೆ ಇಷ್ಟ ಆದರೆ ನೋಡಿ, ಇಲ್ಲದಿದ್ದರೆ ಬಿಟ್ಟು ಬಿಡಿ, ನಿಮಗೆ ಯಾರೂ ಫೋರ್ಸ್ ಮಾಡಲ್ಲ ಇಲ್ಲಿ ಬಂದು ನೋಡಿ ಅಂತ ಹೇಳಿ. ಮತ್ತು ನನಗೆ ನೆಗೆಟಿವ್ ಕಮೆಂಟ್ ಹಾಕಿದವರು ಅವರ ಒಂದು ಚಾನಲಲ್ಲಿ ಒಂದೇ ಒಂದು ವಿಡಿಯೋ ಹಾಕಿದ್ದಾರೆ, 5 ಸಬ್ಸ್ಕ್ರೈಬರ್ ಇದ್ದಾರೆ ಅವರಿಗೆ, ಕೊರಗಜ್ಜನ ವಿಡಿಯೋ ಹಾಕಿದ್ದಾರೆ ನೋಡಿ. ನಾನು ನಿಮಗೆ ಒಂದು ಹೇಳೋದು, ನೀವು ಕೆಟ್ಟ ಮನಸ್ಸಿಟ್ಟು ನೀವು ಇದು ಮಾಡಿದರೆ ಖಂಡಿತವಾಗಲೂ ನಿಮಗೆ ಅಜ್ಜ ಖಂಡಿತ ಒಲಿಯಲ್ಲ. ಯಾಕಂದರೆ ದೇವರು ಯಾರಿಗೆ ಒಲಿಯುವುದಂದರೆ ದೇವರು ಅಥವಾ ದೈವ ಯಾರಿಗೆ ಒಲಿಯುವುದಂದರೆ ಯಾರು ನಿಷ್ಕಲ್ಮಶವಾಗಿ ಪ್ರೀತಿ ತೋರಿಸ್ತಾರೆ, ಯಾರು ಒಬ್ಬರಿಗೂ ಅನ್ಯಾಯ ಮಾಡೋದಿಲ್ಲ ಅವರಿಗೆ ಮಾತ್ರ ಖಂಡಿತವಾಗಲೂ ಅಜ್ಜ ಒಲಿತಾರೆ. ಹೀಗೆ ಕೆಟ್ಟ ಹುಡುಕಿಕೊಂಡು ಒಂದು ಹೊಟ್ಟೆ ಕಿಚ್ಚಿನ ಕಮೆಂಟ್ ಹಾಕಿ ಹೋಗ್ತಿರಲ್ಲ, ಖಂಡಿತವಾಗಲೂ ನಿಮಗೆ ಅಜ್ಜ ಒಲಿಯಲ್ಲ. ಯಾಕಂದರೆ ಅಜ್ಜನೂ ನೋಡ್ತಾರೆ ಯಾರಿಗೂ ಒಲಿಬೇಕು ಯಾರಿಗೂ ಒಲಿಬಾರ್ದು ಅಂತ ಹೇಳಿ. ನಿಮ್ಮ ಹೊಟ್ಟೆ ಕಿಚ್ಚಿನಿಂದ ಎದುರಿನವರಿಗೆ ಏನು ಆಗಲ್ಲ, ಯಾಕಂದರೆ ಅವರು ಇನ್ನಷ್ಟು ಬೆಳವಣಿಗೆ ಆಗ್ತಾ ಹೋಗ್ತದೆ. ಹೊಟ್ಟೆ ಕಿಚ್ಚು ಯಾರು ಪಡ್ತಾರೆ ನೋಡಿ, ಅವರು ಕೆಳಗನೆ ಹೋಗೋದಲ್ಲದೆ ಮೇಲಕ್ಕೆ ಬರೋದಿಲ್ಲ. ಯಾವತ್ತೂ ಒಬ್ಬರಿಗೂ ನೆಗೆಟಿವ್ ಕಮೆಂಟ್ ಕೊಡಬೇಕಾದ್ರೂ ಒಂದು ಬೆರಳು ಎದುರಿಗೆ ತೋರಿಸಬೇಕಾದ್ರೆ 4 ಬೆರಳು ನಮ್ಮನ್ನು ತೋರಿಸ್ತದಂತೆ. ಸೊ ಇನ್ನೊಬ್ಬರಿಗೆ ಏನು ಉಪದ್ರವ ಮಾಡಲಿಕ್ಕೆ ಹೋಗಬೇಡಿ, ನಿಮ್ಮಷ್ಟಕ್ಕೆ ನೀವಿರಿ. ನೀವು ಒಬ್ಬರಿಗೆ ಒಳ್ಳೆಯದನ್ನು ಬಯಕಿದ್ರೆ ಖಂಡಿತವಾಗಲೂ ನಿಮಗೆ 100ರಷ್ಟು ಫಲಿತಾಂಶ ನಿಮಗೂ ಕೂಡ ಒಳ್ಳೆಯದಾಗ್ತದೆ. ಸೊ ಯಾರಿಗೂ ಕೆಟ್ಟದನ್ನು ಬಯಸಲಿಕ್ಕೆ ಹೋಗಬೇಡಿ, ರಿವರ್ಸ್ ಆಗಿ ನಿಮಗೇ ಅದು ರಿವರ್ಸ್ ಆಗ್ತದೆ.
ಸೊ ಇನ್ನೊಂದು ಹೇಳ್ತೇನೆ, ಕೊರಗಜ್ಜನಲ್ಲಿ ಹೋಗಿ ಯಾರಾದರೂ ನಿರ್ದೋಷಿದ್ರೆ ಅವರಿಗೆ ಹೋಗಿ ಅವರು ಬರ್ಬಾದಾಗಬೇಕು ಹಾಗೆ ಹೀಗೆ ಅಂತ ಹೇಳಿ ಅವರಿಗೆ ಅಲ್ಲಿ ಹೋದರೆ ಉಲ್ಟಾ ನಿಮಗೇ ತಿರುಗಿ ಬರ್ತದೆ, ನಿಮಗೇ ಕಾಲ ಬುಡಕ್ಕೇನೆ ಬರ್ತದೆ. ಸೊ ಯಾರಿಗಾದರೂ ಒಂದು ಅಜ್ಜನಲ್ಲಿ ಹೋಗಿ ಬೇಡಬೇಕಾದ್ರೆ ನಿಮ್ಮದು ಸಮಸ್ಯೆ ಏನುಂಟು ಅದನ್ನು ಮಾತ್ರ ಬೇಡಿ. ನಮ್ಮ ಮನೆಯಲ್ಲಿ ಈ ಸಮಸ್ಯೆ ಉಂಟು ಆ ಸಮಸ್ಯೆ ಉಂಟು ಅಂತ ಹೇಳಿ ನಿಮಗೆ ಮಾತ್ರ ಇದು ಮಾಡಿ. ಇನ್ನೊಬ್ಬರನ್ನು ತಡಿಲಿಕ್ಕೆ ಆಗದೆ ಅವರು ಬರ್ಬಾದಾಗಬೇಕು, ಅವರು ಅಲ್ಲಿ ನೆಲ ಕಚ್ಚಿ ಹೋಗ್ಬೇಕಂತ ಹೇಳಿದರೆ ಅದು ಖಂಡಿತವಾಗ್ಲೂ ಅವರಿಗೆ ಎಫೆಕ್ಟ್ ಆಗಲ್ಲ, ಉಲ್ಟಾ ನಿಮಗೇ ಎಫೆಕ್ಟ್ ಆಗ್ತದೆ. ಅಷ್ಟು ಪವರ್ ಇದ್ದೇ ಆ ಒಂದು ಅಜ್ಜನಿಗೆ. ಸೊ ಎಲ್ಲರಿಗೂ ಒಳ್ಳೆಯದನ್ನು ಬಯಸೋಣ, ಒಳ್ಳೆಯದನ್ನು ಬಯಸಿದರೆ ನಿಮಗೂ ಕೂಡ ಖಂಡಿತವಾಗ್ಲೂ ಒಳ್ಳೆಯದೇ ಆಗ್ತದೆ. ಹಾಗೆಯೇ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ನೋಡಿ, ಅವರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆಯೇ ಸೈಡಲ್ಲಿರೋ ಬೆಲ್ ಐಕನ್ ಬಟನನ್ನು ಪ್ರೆಸ್ ಮಾಡಿದರೆ ನಾನು ಹಾಕುವ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಬರ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಕೊರಗಜ್ಜ ಆಯುರ ಆರೋಗ್ಯ ಭಾಗ್ಯ ಕೊಟ್ಟು ಕರುಣಿಸಲಿ ಅಂತ ಆ ದೇವರಲ್ಲಿ ನಾನು ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಬಾಯ್.